ಬಿಜೆಪಿ ಓಟ್ ಸ್ಪ್ಲಿಟ್ ಆಗ್ತಲ್ಲ ಭಾಳ ತೊಂದರೆ ಆಗ್ತದೆ. ಬಿಜೆಪಿ ಓಟೇ ಬರ್ತೀವಿ ಪೂರ್ತಿ ಬರ್ತೀವಿ ಇನ್ನೂ ಇಂಚಿಗೆ ಬರ್ತೀವಿ ಗಂಟೆ ತರ ಇಪ್ಪ ನಮ್ಮ ಹೋಟೆಲ್ ಬರ್ತೀನಿ ಅಲ್ಲಿದೆ ಗೆಲುವು ಸಾಧಿಸಿದ್ದು ಏನು ಫಸ್ಟ್ ರಿಯಾಕ್ಷನ್? ಗೆಲುವು ಸಾಧಿಸಿ ತುಂಬ ಸಂತೋಷ ಆಗಿದೆ. ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಪುತ್ತೂರಿನಲ್ಲಿ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ, ನಾವು ಕೊಟ್ಟಂಥ ಭರವಸೆಗಳು ಕೆಲಸ ಮಾಡುವಂಥ ಜವಾಬ್ದಾರಿ ನಮಗೆ. ಕೊನೆ ಕ್ಷಣದವರೆಗೂ ಕೂಡ ಪೈಪೋಟಿ ಇತ್ತು ಅಂತ. ಚುನಾವಣೆ ಅಂದರೆ ಪೈಪೋಟಿ ಅಂತ ಲೆಕ್ಕ. ಎಲ್ಲರೂ ಗೆಲ್ಲಲಿಕ್ಕಾಗಿ ಚುನಾವಣೆಗೆ ಸ್ಪರ್ಧಿಸ್ತಾರೆ. ನಾವು ಇನ್ನಷ್ಟು ಮತಗಳ ನಿರೀಕ್ಷೆಯನ್ನು ಮಾಡ್ತೀವಿ. ಸುಮಾರು 4500 ಮತದಲ್ಲಿ ನಾವೀಗ ಜಯಬೇರಿಯನ್ನು ಬಾರಿಸಿದ್ದೀವಿ. ಒಳ್ಳೆಯ ಮತದಾರ ಒಳ್ಳೆ ಮಾರ್ಜಿನ್ ಇದೆ. ಆದರೂ ಭಾರತೀಯ ಜನತಾ ಪಕ್ಷ ಯಾವುದೇ ಮತಗಳನ್ನು ಪಡ್ಕೊಂಡಿಲ್ಲ, ಭಾರಿ ಕಡಿಮೆ ಮತವನ್ನು ಪಡ್ಕೊಂಡಿಲ್ಲ. ಭಾರತೀಯ ಜನತಾ ಪಕ್ಷವನ್ನು ಜನ ತಿರಸ್ಕರಿಸಿದ್ದಾರೆ. ಇಡೀ ಪುತ್ತೂರಿನಲ್ಲಿ ಮಾತ್ರಲ್ಲ, ಇದು ಕರ್ನಾಟಕದಲ್ಲಿ. ಆದ್ದರಿಂದ ನಮಗೆ ಜಯಬೇರಿ ನಮಗೆ ಪಕ್ಷೇತರ ಅಭ್ಯರ್ಥಿ ಕಾಂಪಿಟೇಟಿವ್ ಆಗಿ ಕೆಲಸ ಉಡುಪಿ ಮತ್ತು ದಕ್ಷಿಣ ಕನ್ನಡ ಗಮನಿಸಿದೆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹೀಗಾಗಿ ಸಚಿವ ಸ್ಥಾನದ ನಿರೀಕ್ಷಣೆ ಆಗಿದೆಯಾ? 2 ಸ್ಥಾನ ಗೆದ್ದಿರೋದನ್ನಾಗಿ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಪಕ್ಷ ನಿರ್ಧಾರ ಮಾಡ್ತಾರೆ. ಬೆಂಗಳೂರಿಗೆ ಏನಾದರೂ ಕರೆದಿದ್ದಾರಾ? ಎಲ್ಲ ಶಾಸಕರು ಬರಬೇಕು? ಎಲ್ಲ ಶಾಸಕರು ಕರೆದಿದ್ದಾರೆ. ನಾನು ಕೂಡ ಇವತ್ತು ರಾತ್ರಿ ಹೋಗ್ತಾ ಇದ್ದೆ. ಇವತ್ತು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವಸ್ಥಾನ, ಮಸೀದಿ, ಚರ್ಚ್ ಎಲ್ಲ ಭೇಟಿ ಕೊಟ್ಟು ಕಾರ್ಯಕರ್ತರ ಮಾತಾಡಿ ಅದು ನಾವು ನಮಗೆ ವಿರೋಧ ಪಕ್ಷ ಇದ್ದದ್ದೇ ಭಾರತೀಯ ಜನತಾ ಪಕ್ಷ. ಇದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ನಾವು ಜಯಬೇರಿ ಬಾರಿಸ್ತಾ ಇದ್ದೀವಿ. ಹೇಗೆ? ಹೇಗೆಂದರೆ ಗೊತ್ತಿಲ್ಲ ಅಂದರೆ ನಮ್ಮಿಂದ ನಮ್ಮ ಕೆಲವು ಅಸಮಾಧಾನ ಇದ್ದವರು ಆ ಕಡೆನೂ ಹಾಕಿರ್ಬೋದು, ಈ ಕಡೆನೂ ಹಾಕಿರ್ಬೋದು. ಆ ರೀತಿಯಲ್ಲಿ ಹೋಗುವಂಥ ಚಾನ್ಸ್ ಇದೆ. ಆದರೂ ನಾವು ಜಯಬೇರಿ ಖಂಡಿತ ಬಾರಿಸ್ತೇವೆ. ಒಂದು ಮಾತಿದೆ, ಶಿವಕರಾಯ ಸಂಘ ಪರಿವಾರದಿಂದ ಬಂದವರು, ಸೊ ಅದರಿಂದ ಮುಂದೆ ಆ ಕಡೆ ಒಲವು ತೋರಿಸುವ ಸಾಧ್ಯತೆಗಳು ಇದ್ದಾವೆ ಅಂತ ಆರೋಪ. ಆ ಕಡೆ ಎಲ್ಲ ಆ ಕಡೆ ಒಲವೆಲ್ಲ ಈ ಕಡೆ ಬಂದಾಗಿದ್ದಲ್ಲ, ಇನ್ನು ಆ ಕಡೆ ಒಲವೆಲ್ಲ 30ರಿಂದ 140 ಮೆಜಾರಿಟಿ ಬಂದಿದೆ. ಅಲ್ಲಿ ಒಲವು ಸರಿ ಇಲ್ಲದಕ್ಕೆ ಈ ಕಡೆ ಒಲವು ಕಟ್ಟದ್ದು. ಇನ್ನು ವಾಪಸ್ ಆ ಕಡೆ ಒಲವು ಕೊಡುವಂಥ ಸಂಗತಿಗಳಿಲ್ಲ. ಇನ್ನು ಒಂದು ಕಾಂಗ್ರೆಸ್ ವಿಷಯದಲ್ಲಿ ಬಂದರೆ ನಿಮಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ, ಪುತ್ತೂರು ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖರು ನಮಗೆ ಗೊತ್ತಿರುವಂಥ ಸಾಕಾರ. ಇವತ್ತು ಕಾವು ಯಮುನಾ ಶೆಟ್ಟಿ ಆಗಿರಲಿ, ಶಕುಂತಲಾ ಶೆಟ್ಟಿ ಆಗಿರಲಿ, MS ಮೊಹಮ್ಮದರಾಗಲಿ, ಎಲ್ಲ ಜಾತಿ ಧರ್ಮದವರು ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು. ಇವತ್ತು ಒಂದೇ ತಾಯಿಯ ಮಕ್ಕಳ ಥರ ಇವತ್ತು ನಾವು ಪುತ್ತೂರಿನಲ್ಲಿ ಕೆಲಸ ಮಾಡಿದ್ರಿಂದ ನಮ್ಮ ಜಯ ಗಳಿಸಿದ್ದೀವಿ. ನಿಮಗೆ ಗೊತ್ತಿದೆ ಪುತ್ತೂರು ಯಾವುದರ ಕ್ಷೇತ್ರ ಅಂತ ನಿಮಗೆ ಗೊತ್ತಿದೆ. ನಾವಿವತ್ತು ಗೆಲುವು ಸಾಧಿಸಿದ್ದೇ ಆ ಒಂದು ಜೊತೆಯಲ್ಲಿ ಕೆಲಸ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಶಕ್ತಿಯುತವಾಗಿ ನಾವು ಕೆಲಸ ಮಾಡ್ತೀವಿ, ಭದ್ರವಾಗಿ ಪಕ್ಷ ಕಟ್ತೀವಿ, ಅಭಿವೃದ್ಧಿ ಪ್ರಕಾರ ಕಡೆಗೆ ಗಮನ ಹರಿಸ್ತೀವಿ. ಖಂಡಿತ ಮತದಾರರ ಒಲವು ಇನ್ನಷ್ಟು ನಮ್ಮ ಕಡೆಗೆ ಬರುವಾಗಿ ಕೆಲಸ ಮಾಡ್ತೀವಿ.